पीछे। ಅದು 2024 ಜುಲೈ ತಿಂಗಳಿನ ಮಳೆಗಾಲದ ಸಮಯ. ಕರಾವಳಿ ಕರ್ನಾಟಕದ ಶಿರೂರಿನಲ್ಲಿ ಮಳೆ ಅಬ್ಬರಿಸುತ್ತಿತ್ತು. ಕೇವಲ ಮಳೆಯ ಶಬ್ದವಲ್ಲ, ಪ್ರಕೃತಿಯೇ ಮುನಿಸಿಕೊಂಡಂತೆ ನಿಂತಂತೆ ಭಾಸವಾಗುತ್ತಿತ್ತು. ರಾಷ್ಟ್ರೀಯ ಹೆದ್ದಾರಿ 66ರ ಪಕ್ಕದಲ್ಲಿರುವ ಆ ಬೆಟ್ಟದ ಬುಡದಲ್ಲಿ ಬದುಕು ಕಟ್ಟಿಕೊಂಡಿದ್ದ ಜನರಿಗೆ ಆ ರಾತ್ರಿ ತಮ್ಮ ಜೀವನದ ಕೊನೆಯ ರಾತ್ರಿ ಅಂತ ಯಾರಿಗೂ ಕೂಡ ಅರಿವೇ ಇರಲಿಲ್ಲ. ಅಂದು ರಾತ್ರಿ ಬೆಟ್ಟದ ಮೇಲಿನ ಮಣ್ಣು ತನ್ನ ಹಲವು ವರ್ಷಗಳ ತಾಳ್ಮೆಯನ್ನ ಕಳೆದುಕೊಂಡಿತ್ತು. ನಿರಂತರ ಮಳೆಯಿಂದ ಸಡಿಲವಾಗಿದ್ದ ಆ ಬೃಹತ್ ಬೆಟ್ಟದ ಪರ್ವತವೇ ದಿಢೀರಂತ ಕಳಚಿ ಬಿದ್ದಿತ್ತು. ಅದು ಕೇವಲ ಮಣ್ಣಿನ ಕುಸಿತವಾಗಿರಲಿಲ್ಲ, ಅದೊಂದು ಮಣ್ಣಿನ ಸುನಾಮಿಯೇ ಆಗಿತ್ತು. ಕಣ್ಣು ಮುಚ್ಚಿ ತೆಗೆಯೋದ್ರೊಳಗೆ ಇಡೀ ಒಂದು ಕುಟುಂಬವನ್ನೇ ಮಣ್ಣಿನ ಅಡಿ ಹುಗಿದು ಬಿಟ್ಟ ಆ ಕರಾಳ ರಾತ್ರಿ ಇಂದಿಗೂ ಕರಾವಳಿ ಜನರಿಗೆ ಮರೆಯಲಾಗದಂತಹ ಒಂದು ನೋವಾಗಿದೆ. ಶಿರೂರಿನ ಗಂಗಾವಳಿ ನದಿಯ ದಡದಲ್ಲಿ ನಡೆದ ಆ ದುರಂತದಲ್ಲಿ ಲಾರಿಯ ಚಾಲಕನೊಬ್ಬನ ಅಸ್ತಿತ್ವವೇ ಮಣ್ಣಿನ ರಾಶಿ ಅಡಿಯಲ್ಲಿ ಕಣ್ಮರೆಯಾಗಿ ಹೋಗಿತ್ತು. ಆ ಕ್ಷಣದ ತೀವ್ರತೆ ಎಷ್ಟು ಭೀಕರವಾಗಿತ್ತಂದ್ರೆ ಲಾರಿಯ ಸುಳಿವು ಹುಡುಕಾಡಲು ವಾರಗಳೇ ಬೇಕಾಗಿದ್ದವು. ಅಷ್ಟಕ್ಕೂ ಅಲ್ಲಿ ಏನಾಗಿತ್ತು ಗೊತ್ತಾ? ಜುಲೈ 2024 ಶಿರೂರಿನ ರಾಷ್ಟ್ರೀಯ ಹೆದ್ದಾರಿ 66 ಪಕ್ಕದಲ್ಲಿ ಗಂಗಾವಳಿ ನದಿ ಹರಿಯುತ್ತಿತ್ತು. ಪಕ್ಕದಲ್ಲಿ ಇದ್ದ ಬೆಟ್ಟದ ತುದಿಯಲ್ಲಿ ನಿರಂತರ ಮಳೆಯಿಂದಾಗಿ ಅತೀವ ಒತ್ತಡ ಉಂಟಾಗಿತ್ತು. ಅಂದು ಮಧ್ಯಾಹ್ನ ಹೆದ್ದಾರಿಯಲ್ಲಿ ವಾಹನಗಳು ಸಾಗುತ್ತಿದ್ದವು. ಅದೇ ಮಾರ್ಗದಲ್ಲಿ ಬಂದ ಆ ಲಾರಿ ಚಾಲಕ ಅರ್ಜುನ್ ಅವರ ನೇತೃತ್ವದಲ್ಲಿ ತನ್ನ ಗಮ್ಯ ಸ್ಥಾನದತ್ತ ಸಾಗುತ್ತಿತ್ತು. ಅದೇ ಸಮಯಕ್ಕೆ ಸರಿಯಾಗಿ ಆ ಬೆಟ್ಟದ ಮೇಲ್ಭಾಗದ ಮಣ್ಣು ತನ್ನ ಹಿಡಿತವನ್ನ ಸಂಪೂರ್ಣವಾಗಿ ಕಳೆದುಕೊಂಡು ಬಿಟ್ಟಿತ್ತು. ಯಾವುದೇ ಮುನ್ಸೂಚನೆ ಇಲ್ಲದೆ ಬೆಟ್ಟದ ಒಂದು ಭಾಗವೇ ಸಿಡಿಲು ಬಿದ್ದಂತೆ ಹೆದ್ದಾರಿಯತ್ತ ಅಪ್ಪಳಿಸಿತ್ತು. ನೋಡುತ್ತಿದ್ದಂತೆ ಆ ಬೃಹತ್ ಮಣ್ಣಿನ ರಾಶಿ ಅಲ್ಲಿ ನಿಂತಿದ್ದ ಲಾರಿಗಳನ್ನ, ಹೋಟೆಲನ್ನ ಮತ್ತು ದ್ವಿಚಕ್ರ ವಾಹನವನ್ನ ನದಿಯತ್ತ ತಳ್ಳಿತ್ತು. ಸೆಕೆಂಡುಗಳ ಅಂತರದಲ್ಲಿ ಮಣ್ಣಿನ ರಾಶಿ ಲಾರಿಯ ಮೇಲೆ ದೈತ್ಯ ಹೊದಿಕೆಯಂತೆ ಬಂದು ಬಿದ್ದಿತ್ತು. ಲಾರಿ ಚಾಲಕ ಅರ್ಜುನ್ ಸೇರಿದಂತೆ ಹಲವರು ಮಣ್ಣಿನಲ್ಲಿ ಸಮಾಧಿಯಾಗಿದ್ದರು. ಅಲ್ಲಿಂದ ಶುರುವಾಗಿತ್ತು ಒಂದು ಮಹಾಸಮರ. ಮಣ್ಣಿನ ಅಡಿಯಲ್ಲಿ ಲಾರಿ ಎಲ್ಲಿದೆ ಅಂತ ಪತ್ತೆ ಹಚ್ಚುವುದು ರಕ್ಷಣಾ ಪಡೆಗಳಿಗೆ ಬಹುದೊಡ್ಡ ಸವಾಲಾಗಿತ್ತು. ಮಣ್ಣು ನದಿಗೆ ಬಿದ್ದಿದ್ದರಿಂದ ನೀರಿನ ಹರಿವು ಮತ್ತು ಮಣ್ಣಿನ ಪದರವು ನದಿಯ ಆಳಕ್ಕೆ ತಳ್ಳಿದ್ದವು. ವಾಯುಪಡೆ, ನೌಕಾಪಡೆ, ಮುಳುಗು ತಜ್ಞರು ಮತ್ತು ಸ್ಥಳೀಯ ಮೀನುಗಾರರು ಲಾರಿಯನ್ನ ಹುಡುಕಲು ಜೀವದ ಹಂಗು ತೊರೆದು ದುಡಿದಿದ್ದರು. ಹವಾಮಾನ ವೈಪರೀತ್ಯ ಮತ್ತು ನದಿಯ ಒಳಹರಿವು ರಕ್ಷಣಾ ಕಾರ್ಯಾಚರಣೆಗಳಿಗೆ ಅಡೆತಡೆಯನ್ನು ಕೂಡ ಮಾಡಿದ್ದವು. ಮಣ್ಣಿನ ರಾಶಿಯಲ್ಲಿ ಸಿಲುಕಿದ್ದ ಲಾರಿಯನ್ನ ಹುಡುಕಲು ಸೋನಾರ್ ತಂತ್ರಜ್ಞಾನವನ್ನು ಬಳಸಲಾಗಿತ್ತು. ಆ ಲಾರಿಯ ಕ್ಯಾಬಿನ್ ಒಳಗೆ ಚಾಲಕನಿದ್ದ ಸ್ಥಳವನ್ನ ಪತ್ತೆ ಹಚ್ಚುವವರೆಗೂ ಕುಟುಂಬಸ್ಥರ ಆಕ್ರಂದನ ಇಡೀ ನಾಡನ್ನೇ ಮೌನವಾಗಿಸಿತ್ತು. ಶಿರೂರಿನಲ್ಲಿ ನಡೆದ ಆ ದುರಂತವು ಮನುಷ್ಯ ಪ್ರಕೃತಿಯೊಂದಿಗೆ ಎಷ್ಟು ಜಾಗರೂಕತೆಯಿಂದ ಇರಬೇಕು ಎಂಬುದಕ್ಕೆ ಸಾಕ್ಷಿಯಾಗಿ ನಿಂತಿತ್ತು. ಇಂದಿಗೂ ಆ ಘಟನೆ ನೆನಪು ಮಲೆನಾಡಿನ ಜನರಿಗೆ ಬೆಚ್ಚಿ ಬೀಳುವ ಅನುಭವವನ್ನ ನೀಡುತ್ತದೆ. ಇದಕ್ಕೆಲ್ಲ ಕಾರಣ ಆ ಒಂದು ಭೂಕುಸಿತ. ಸ್ನೇಹಿತರೆ, ಭೂಕುಸಿತ ಅಂದ್ರೆ ಲ್ಯಾಂಡ್ ಸ್ಲೈಡ್ ಅಂದ್ರೆ ಕೇವಲ ಮಣ್ಣಿನ ರಾಶಿ ಜಾರುವುದು ಮಾತ್ರವಲ್ಲ, ಅದು ಪ್ರಕೃತಿ ತನ್ನ ಸಮತೋಲನವನ್ನ ಕಳೆದುಕೊಂಡಾಗ ತೋರುವ ಒಂದು ಉಗ್ರ ರೂಪವಾಗಿದೆ. ಸೆಕೆಂಡುಗಳ ಅಂತರದಲ್ಲಿ ಬದುಕು ಬದಲಾಗುತ್ತದೆ, ಮನೆಗಳು ಮಣ್ಣಿನಡಿ ಹೂತು ಹೋಗುತ್ತವೆ, ಕನಸುಗಳು ಕಣ್ಮರೆಯಾಗುತ್ತವೆ. ಮಲೆನಾಡಿನ ದಟ್ಟ ಕಾಡುಗಳಲ್ಲಿ, ಬೆಟ್ಟ ಗುಡ್ಡಗಳ ಸಾಲಿನಲ್ಲಿ ಹಠಾತ್ತನೆ ನಡೆಯುವ ಈ ವಿದ್ಯಮಾನವು ಹತ್ತಿರದ ಜನರಿಗೆ ಅರಿವಿಲ್ಲದೆ ಮೃತ್ಯುವಿನ ಅಪ್ಪಣೆಯನ್ನ ತರುತ್ತದೆ. ಅಷ್ಟಕ್ಕೂ ಭೂಕುಸಿತ ಅಂದ್ರೇನು ಅನ್ನೋದಕ್ಕೆ ಹಲವಾರು ಆಯಾಮಗಳಿವೆ. ಸರಳವಾಗಿ ಹೇಳುವುದಾದ್ರೆ ಭೂಕುಸಿತ ಅಂದ್ರೆ ಬೆಟ್ಟ ಗುಡ್ಡಗಳ ಮೇಲಿರುವ ಮಣ್ಣು, ಕಲ್ಲುಗಳು ಮತ್ತು ಮರಗಳು ಗುರುತ್ವಾಕರ್ಷಣೆ ಬಲಕ್ಕೆ ಮಣಿದು ಹಠಾತ್ತನೆ ಕೆಳಮುಖವಾಗಿ ಜಾರುವ ಪ್ರಕ್ರಿಯೆಯನ್ನೇ ಭೂಕುಸಿತ ಅಥವಾ ಇಂಗ್ಲಿಷ್ ನಲ್ಲಿ ಲ್ಯಾಂಡ್ ಸ್ಲೈಡ್ ಅಂತ ಕರೆಯುತ್ತಾರೆ. ಇದು ಕೇವಲ ಮಣ್ಣಿನ ಹರಿವಲ್ಲ, ಇದು ಇಡೀ ಭೂಪ್ರದೇಶದ ಸಮತೋಲನ ತಪ್ಪಿದಾಗ ಉಂಟಾಗುವ ಒಂದು ಪ್ರಕೃತಿಯ ವಿಕೋಪವಾಗಿದೆ. ಅಷ್ಟಕ್ಕೂ ಯಾಕೆ ಇದು ಸಂಭವಿಸುತ್ತದೆ ಅನ್ನುವುದಕ್ಕೆ ಹಲವಾರು ಕಾರಣಗಳಿವೆ. ಮೊದಲನೆಯದು ಅತಿಯಾದ ಮಳೆ. ಆಕಾಶದಿಂದ ಸುರಿಯುವ ಆ ಮುತ್ತಿನ ಹನಿಗಳು ಒಂದೇ ಸಮನೆ ಭೂಮಿಯನ್ನ ಅಪ್ಪಳಿಸಿದರೆ ಏನಾಗುತ್ತದೆ ಎಂದು ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಮೇಲ್ನೋಟಕ್ಕೆ ಆ ಹನಿಗಳು ಜೀವಜಲವಾಗಿ ಕಾಣುತ್ತವೆ, ಆದರೆ ಒಳಗೆ ಅವು ಭೂಮಿಯ ಅಡಿಪಾಯವನ್ನೇ ಕರಗಿಸುತ್ತಿರುವ ಅದೃಶ್ಯ ವಿಷಯ ಎಂಬುದನ್ನ ಯಾರು ಕೂಡ ಗಮನಿಸುವುದಿಲ್ಲ. ಭೂಮಿಯ ಪದರಗಳು ಎಷ್ಟು ಬಲಿಷ್ಠವಾಗಿ ಕಂಡರೂ ಅವುಗಳ ಅಸ್ತಿತ್ವವಿರುವುದು ಮಣ್ಣಿನ ಕಣಗಳ ನಡುವಿನ ಆ ಸೂಕ್ಷ್ಮವಾದ ಘರ್ಷಣೆ ಮತ್ತು ಹಿಡಿತದ ಮೇಲೆ. ಆದರೆ ಮಳೆಗಾಲದಲ್ಲಿ ಅತಿಯಾದ ಮಳೆಯಾದಾಗ ಪ್ರಕೃತಿಯ ಈ ಸಮತೋಲನ ಸಂಪೂರ್ಣವಾಗಿ ಹದಗೆಟ್ಟು ಬಿಡುತ್ತದೆ.
ಇದರ ಹಿಂದಿನ ಆಘಾತಕಾರಿ ವಿಜ್ಞಾನ ಕೂಡ ಈ ರೀತಿ ಹೇಳುತ್ತದೆ. ಮಣ್ಣು ಒಂದು ಸ್ಪಂಜಿನಂತೆ ಕೆಲಸ ಮಾಡುತ್ತದೆ. ನಿರಂತರವಾದ ಮಳೆಯಿಂದಾಗಿ ಮಣ್ಣಿನ ಕಣಗಳ ನಡುವೆ ಇರುವಂತಹ ಸಣ್ಣ ಸಣ್ಣ ರಂಧ್ರಗಳು ನೀರಿನಿಂದ ತುಂಬಿಕೊಳ್ಳುತ್ತವೆ. ಹೀಗೆ ನೀರು ಅತಿಯಾಗಿ ಸೇರಿಕೊಂಡಾಗ ಮಣ್ಣಿನ ಕಣಗಳ ನಡುವೆ ಇದ್ದ ಆ ನೈಸರ್ಗಿಕ ಹಿಡಿತ ಅಂದ್ರೆ ಫ್ರಿಕ್ಷನ್ ಮಾಯವಾಗುತ್ತದೆ. ನೀರು ಮಣ್ಣಿನ ಒಳಗೆ ಹೋದಾಗ ಮಣ್ಣಿನ ರಾಶಿಯ ತೂಕ ಅನಿರೀಕ್ಷಿತವಾಗಿ ಹೆಚ್ಚಾಗುತ್ತದೆ. ಈಗಾಗಲೇ ಮಣ್ಣಿನಿಂದ ಮೃದುವಾಗಿರುವ ಆ ಮಣ್ಣು ತನ್ನದೇ ಆದ ಅತಿಯಾದ ಭಾರವನ್ನ ಹೊರುವ ಸಾಮರ್ಥ್ಯವನ್ನ ಕಳೆದುಕೊಂಡು ಬಿಡುತ್ತದೆ. ಬೆಟ್ಟದ ಇಳಿಜಾರಿನಲ್ಲಿರುವ ಮಣ್ಣಿನ ಪದರಗಳು ಕೆಳಗಿನ ಗಟ್ಟಿಯಾದ ಕಲ್ಲಿನ ಪದರಗಳ ಮೇಲೆ ಒಂದು ರೀತಿಯ ನಯವಾದ ಜಾರುವ ಮೇಲ್ಮೈಯನ್ನ ಅಂದ್ರೆ ಲುಬ್ರಿಕೇಶನ್ ಅನ್ನ ಸೃಷ್ಟಿಸುತ್ತವೆ. ಒಂದು ಹಂತದಲ್ಲಿ ಗುರುತ್ವಾಕರ್ಷಣೆಯ ಬಲವು ಆ ಮಣ್ಣಿನ ರಾಶಿಯನ್ನ ತನ್ನತ್ತ ಸೆಳೆಯಲು ಪ್ರಾರಂಭಿಸುತ್ತದೆ. ಇದರ ಪರಿಣಾಮ ಕ್ಷಣಾರ್ಧದಲ್ಲಿ ಆ ಬೃಹತ್ ಮಣ್ಣಿನ ರಾಶಿ ತನ್ನ ಅಡಿಪಾಯದಿಂದ ಸಂಪೂರ್ಣವಾಗಿ ಬೇರ್ಪಟ್ಟು ಕೆಳಮುಖವಾಗಿ ಧಾವಿಸಲು ಆರಂಭಿಸುತ್ತದೆ. ಇದು ಕೇವಲ ಮಣ್ಣಿನ ಹರಿವಲ್ಲ, ಇದು ಮಣ್ಣಿನ ಕಣಗಳು ತನ್ನ ಹಿಡಿತವನ್ನ ಸಂಪೂರ್ಣವಾಗಿ ಕಳೆದುಕೊಂಡು ಭೂಮಿಯ ಮೇಲ್ಮೈಯನ್ನ ಬಲವಂತವಾಗಿ ಸ್ಥಳಾಂತರಿಸುವ ಒಂದು ಭೀಕರ ದೃಶ್ಯ. ಆ ಕ್ಷಣದಲ್ಲಿ ಮನುಷ್ಯನ ಯಾವುದೇ ತಂತ್ರಜ್ಞಾನವು ಆ ಮಣ್ಣಿನ ಆರ್ಭಟವನ್ನು ತಡೆಯಲು ಸಾಧ್ಯವೇ ಇಲ್ಲ. ಗಿಡ ಮರಗಳೇ ಭೂಮಿಯ ಕವಚ ಎಂದು ನಮಗೆ ತಿಳಿದಿದೆ. ಆದರೆ ಆ ಕವಚ ಕಿತ್ತೋದಾಗ ಭೂಮಿ ಎಷ್ಟು ನಗ್ನವಾಗಿ ಮತ್ತು ಅಸಹಾಯಕವಾಗಿ ನಿಲ್ಲುತ್ತದೆ ಎಂಬ ಭಯಾನಕ ಸತ್ಯವನ್ನ ಯಾವತ್ತಾದ್ರೂ ನೀವು ಯೋಚನೆ ಮಾಡಿದ್ದೀವಾ? ಮರಗಳ ಬೇರುಗಳು ಕೇವಲ ಮಣ್ಣಿನ ನೀರನ್ನ ಹೀರುವ ಅಂಗಗಳಲ್ಲ, ಅವು ಬೆಟ್ಟ ಗುಡ್ಡಗಳ ಪಾಲಿಗೆ ಅದೃಶ್ಯವಾದ ಕಬ್ಬಿಣದ ಸರಪಳಿಗಳು. ಇವು ಭೂಮಿಯ ಪದರಗಳನ್ನ ಒಂದಕ್ಕೊಂದು ಬಿಗಿಯಾಗಿ ಬಂಧಿಸಿ ಆಳವಾದ ಮಣ್ಣಿನ ರಾಶಿಯನ್ನ ಕಲ್ಲಿನ ಬಂಡೆಯೊಳಗೆ ಗಟ್ಟಿಯಾಗಿ ಅಂಟಿಸುತ್ತವೆ. ಮರಗಳು ಕಡಿದು ಕಾಡನ್ನ ಬೋಳು ಮಾಡಿದಾಗ ಆ ಸರಪಳಿ ತುಂಡಾಗಿ ಭೂಮಿ ತನ್ನ ದೃಢತೆಯನ್ನ ಕಳೆದುಕೊಳ್ಳುತ್ತದೆ. ಮರಗಳ ಬೇರುಗಳ ಮಣ್ಣಿನೊಳಗೆ ಜಾಲದಂತೆ ಹರಡಿರುತ್ತವೆ. ಇವು ಮಣ್ಣಿನ ಕಣಗಳ ನಡುವೆ ಸಂಕೀರ್ಣವಾದ ಹಿಡಿತವನ್ನ ಸಾಧಿಸುತ್ತವೆ. ಮರಗಳನ್ನ ಕಡಿದಾಗ ಅದರ ಬೇರುಗಳು ಕೊಳೆಯಲು ಆರಂಭಿಸುತ್ತವೆ. ಬೇರುಗಳು ಕೊಳೆತ ತಕ್ಷಣ ಅಲ್ಲಿ ಸಣ್ಣ ಸಣ್ಣ ಬಿರುಕುಗಳು ಉಂಟಾಗಿ ಮಣ್ಣಿನ ರಚನೆಯೇ ಸಡಿಲಗೊಳ್ಳುತ್ತದೆ. ಮಳೆ ಬಂದಾಗ ನೀರು ಆ ಬಿರುಕುಗಳ ಮೂಲಕ ಸುಲಭವಾಗಿ ಮಣ್ಣಿನ ಆಳಕ್ಕೆ ಇಳಿದು ಬೆಟ್ಟವನ್ನ ಒಳಗಿನಿಂದಲೇ ಸಡಿಲಗೊಳಿಸುತ್ತವೆ. ಮರಗಳ ಎಲೆಗಳು ಮಳೆ ಹನಿಗಳ ರಭಸವನ್ನ ತಡೆದು ಅವುಗಳನ್ನ ನಿಧಾನವಾಗಿ ಮಣ್ಣಿನ ಮೇಲೆ ಬೀಳುವಂತೆ ಮಾಡುತ್ತವೆ. ಅರಣ್ಯ ನಾಶವಾದಾಗ ಆಕಾಶದಿಂದ ಬೀಳುವ ಹನಿಗಳು ಯಾವುದೇ ತಡವಿಲ್ಲದೆ ನೇರವಾಗಿ ಭೂಮಿಯ ಮೇಲೆ ಅಪ್ಪಳಿಸುತ್ತವೆ. ಈ ರಭಸದ ಹೊಡೆತದಿಂದ ಮಣ್ಣಿನ ಮೇಲ್ಪದರು ಅಂದ್ರೆ ಟಾಪ್ ಸಾಯಿಲ್ ಸವಳಿಕೆಯಾಗುತ್ತದೆ. ಇದರಿಂದ ಭೂಮಿ ನೀರಿನ ಒಳಗೆ ಮತ್ತಷ್ಟು ದುರ್ಬಲವಾಗುತ್ತದೆ. ಮಣ್ಣಿನಲ್ಲಿರುವ ಸೂಕ್ಷ್ಮ ಜೀವಿಗಳು ಮತ್ತು ಸಸ್ಯಗಳ ಅವಶೇಷಗಳು ಮಣ್ಣನ್ನು ಒಂದಕ್ಕೊಂದು ಅಂಟಿಕೊಳ್ಳುವಂತೆ ಮಾಡುತ್ತವೆ. ಅರಣ್ಯ ನಾಶದಿಂದ ಭೂಮಿಯ ತಾಪಮಾನ ಏರಿ ಆ ನೈಸರ್ಗಿಕ ಪೋಷಕಾಂಶದ ಸಮತೋಲನ ಹದಗೆಡುತ್ತದೆ. ಪರಿಣಾಮವಾಗಿ ಭೂಮಿ ಮರಳಿನಂತೆ ಬಿಡಿಬಿಡಿಯಾಗಿ ಅಲ್ಪ ಮಳೆಗೂ ಜಾರುವ ಸ್ಥಿತಿಗೆ ತಲುಪಿಬಿಡುತ್ತದೆ. ನಾವು ಅಭಿವೃದ್ಧಿ ಹೆಸರಿನಲ್ಲಿ ಬೆಟ್ಟದ ಪಾದದಲ್ಲಿ ಕೊಡಲಿಯೇಟು ನೀಡುತ್ತಿರುವಾಗ ನಾವೇ ಸ್ವತಃ ಮೃತ್ಯುವಿಗೆ ಆಹ್ವಾನ ನೀಡುತ್ತಿದೆ ಎಂಬ ಕಠೋರ ಸತ್ಯ ನಮಗೆ ತಿಳಿಯುವುದಿಲ್ಲ. ಬೆಟ್ಟಗಳ ಇಳಿಜಾರು ಎನ್ನುವುದು ಪ್ರಕೃತಿಯ ಒಂದು ಸೂಕ್ಷ್ಮ ಇಂಜಿನಿಯರಿಂಗ್ ಅದ್ಭುತ. ಸಾವಿರಾರು ವರ್ಷಗಳಿಂದ ಮಣ್ಣು ಮತ್ತು ಬಂಡೆಗಳು ಒಂದು ನಿರ್ದಿಷ್ಟ ಕೋನದಲ್ಲಿ ಅಂದ್ರೆ ದ ಆಂಗಲ್ ಆಫ್ ರಿಪೋಸ್ ಒಂದಕ್ಕೊಂದು ಆಧಾರವಾಗಿ ನಿಂತಿರುತ್ತವೆ. ಆದರೆ ನಾವು ಮಾಡುವ ಅವೈಜ್ಞಾನಿಕ ನಿರ್ಮಾಣಗಳು ಈ ಸಮತೋಲನವನ್ನ ಕ್ಷಣ ಮಾತ್ರದಲ್ಲಿ ಧ್ವಂಸಗೊಳಿಸುತ್ತವೆ. ಬೆಟ್ಟದ ಬುಡವನ್ನ ಅಗೆದು ರಸ್ತೆ ಅಥವಾ ಕಟ್ಟಡವನ್ನ ಕಟ್ಟುವಾಗ ನಾವು ಆ ಇಡೀ ಬೆಟ್ಟಕ್ಕೆ ಆಧಾರವಾಗಿದ್ದ ಪಾದವನ್ನ ತೆಗೆದುಹಾಕುತ್ತೇವೆ. ಕಟ್ಟಡದ ತಳಪಾಯದ ಭದ್ರತೆಗಾಗಿ ನಾವು ಮಾಡುವ ಈ ಅಗೆತ ಬೆಟ್ಟದ ಇಡೀ ತೂಕವನ್ನ ತಡೆ ಹಿಡಿದಿದ್ದ ಆ ಆಧಾರ ಸ್ತಂಭವನ್ನೇ ನಾಶ ಮಾಡಿದಂತೆ. ಇದರ ಪರಿಣಾಮವಾಗಿ ಇಡೀ ಮೇಲಿನ ಮಣ್ಣಿನ ರಾಶಿ ಗುರುತ್ವಾಕರ್ಷಣೆಗೆ ಬಲಿಯಾಗಿ ತಕ್ಷಣವೇ ಕುಸಿಯುತ್ತದೆ. ಬೆಟ್ಟಗಳ ಮೂಲಕ ನೀರು ಹರಿದು ಹೋಗಲು ನೈಸರ್ಗಿಕ ಹಾದಿಗಳಿರುತ್ತವೆ. ರಸ್ತೆಗಳು ಅಥವಾ ಕಾಂಕ್ರೀಟ್ ಕಟ್ಟಡಗಳನ್ನು ಕಟ್ಟುವಾಗ ನಾವು ಆ ನೈಸರ್ಗಿಕ ಹರಿವಿಗೆ ಅಡ್ಡಿಪಡಿಸುತ್ತೇವೆ. ನೀರು ಹೊರಗೆ ಹೋಗಲು ದಾರಿ ಇಲ್ಲದೆ ಮಣ್ಣಿನೊಳಗೆ ಇಂಗಿ ಮಣ್ಣಿನ ಆಂತರಿಕ ಒತ್ತಡವನ್ನ ಹೆಚ್ಚಿಸುತ್ತದೆ. ಈ ಅತಿಯಾದ ಒತ್ತಡವೇ ಮಣ್ಣಿನ ಪದರಗಳನ್ನ ಜಾರುವಂತೆ ಮಾಡುವ ಪ್ರಮುಖ ಲೂಬ್ರಿಕೆಂಟ್ ಅಂತೆ ಕೆಲಸ ಮಾಡುತ್ತದೆ. ಬೆಟ್ಟದ ಇಳಿಜಾರಿನ ಮೇಲೆ ವಿವೇಚನೆ ಇಲ್ಲದೆ ನಿರ್ಮಿಸುವ ಬಹುಮಹಡಿ ಕಟ್ಟಡಗಳು ಮತ್ತು ಭಾರೀ ಕಾಂಕ್ರೀಟ್ ರಚನೆಗಳು ಬೆಟ್ಟದ ಮೇಲೆ ಅಸಹಜವಾದ ಭಾರವನ್ನ ಹೇರುತ್ತದೆ. ಆ ಮಣ್ಣಿನ ಸಾಮರ್ಥ್ಯಕ್ಕಿಂತ ಮೀರಿದ ಆ ಭಾರವನ್ನ ಹೊತ್ತುಕೊಳ್ಳಲು ಸಾಧ್ಯವಾಗದೆ ಬೆಟ್ಟದ ಒಳಭಾಗದಲ್ಲಿ ಬಿರುಕುಗಳು ಮೂಡುತ್ತವೆ. ಮಳೆಗಾಲದಲ್ಲಿ ಈ ಬಿರುಕು ದುರಂತಕ್ಕೆ ದಾರಿ ಮಾಡಿಕೊಡುತ್ತದೆ. ರಸ್ತೆ ನಿರ್ಮಾಣ ವೇಳೆ ಮಾಡುವ ಬ್ಲಾಸ್ಟಿಂಗ್ ಅಂದ್ರೆ ಸ್ಫೋಟ ಅಥವಾ ದಿನನಿತ್ಯ ಟ್ರಾಫಿಕ್ ನಿಂದ ಉಂಟಾಗುವ ಕಂಪನಗಳು ಈಗಾಗಲೇ ಸಡಿಲವಾಗಿರುವ ಬೆಟ್ಟದ ಒಳಪದರಗಳನ್ನ ಮತ್ತಷ್ಟು ದುರ್ಬಲಗೊಳಿಸುತ್ತವೆ. ಇದು ಬೆಟ್ಟವನ್ನ ಒಳಗಿನಿಂದ ಸಡಿಲಗೊಳಿಸಿ ಸಣ್ಣ ಅಲಗಾಟಕ್ಕೂ ಇಡೀ ಬೆಟ್ಟ ಕುಸಿಯುವಂತಹ ಅಸ್ಥಿರ ಸ್ಥಿತಿಗೆ ತಳ್ಳುತ್ತದೆ. ಭೂಕುಸಿತ ಎನ್ನುವುದು ಯಾವಾಗಲೂ ಮನುಷ್ಯನ ಹಸ್ತಕ್ಷೇಪದಿಂದ ಆಗುವುದಿಲ್ಲ. ಕೆಲವೊಮ್ಮೆ ಭೂಮಿ ತನ್ನ ಅಂತರಾಳದಲ್ಲಿ ನಡೆಸುವ ಆಟವೇ ಮಹಾ ದುರಂತಕ್ಕೆ ಕೂಡ ಕಾರಣವಾಗಬಹುದು.
ಪ್ರಕೃತಿಯಲ್ಲಿ ನಡೆಯುವ ಈ ಬದಲಾವಣೆಗಳು ಭೂಮಿಯ ಭದ್ರತೆಯನ್ನ ತಳಮಟ್ಟದಿಂದಲೇ ಅಲುಗಾಡಿಸುತ್ತವೆ. ಭೂಕಂಪ ಸಂಭವಿಸಿದಾಗ ಭೂಮಿಯ ಪದರಗಳು ಅಲುಗಾಡುತ್ತವೆ. ಇದು ಬೆಟ್ಟದ ಮೇಲಿರುವ ಮಣ್ಣು ಮತ್ತು ಬಂಡೆ ನಡುವಿನ ಸ್ಥಿರತೆ ಅಂದ್ರೆ ಸ್ಟಾಟಿಕ್ ಈಕ್ವಿಲಿಬ್ರಿಯಂ ಅನ್ನ ಸಂಪೂರ್ಣವಾಗಿ ಕಳೆದುಕೊಳ್ಳುವಂತೆ ಮಾಡುತ್ತವೆ. ಒಂದು ಸಣ್ಣ ಕಂಪನವು ಅಸ್ಥಿರವಾಗಿರುವ ಇಳಿಜಾರಿನ ಮಣ್ಣನ್ನ ಬೆಟ್ಟದ ತುದಿಯಿಂದ ಕಣಿವೆಯತ್ತ ಜಾರಲು ಪ್ರೇರಿಸುವ ಟ್ರಿಗರ್ ಆಗಿ ಕಾರ್ಯವನ್ನ ನಿರ್ವಹಿಸುತ್ತದೆ. ನದಿಗಳು ಬೆಟ್ಟದ ಬುಡವನ್ನ ವರ್ಷಾನುಗಂಟಲೆ ಸವಿಯುತ್ತಾ ಸಾಗುತ್ತವೆ. ನದಿಯ ಹರಿವು ಬೆಟ್ಟದ ಬುಡವನ್ನ ಸವಿಸಿ ಖಾಲಿ ಮಾಡಿದಾಗ ಆ ಬೆಟ್ಟವು ತನ್ನ ಅಡಿಪಾಯವನ್ನ ಕಳೆದುಕೊಂಡು ಒಂದು ಹಂತದಲ್ಲಿ ಕುಸಿಯಲು ಪ್ರಾರಂಭಿಸುತ್ತದೆ. ಇದು ಮನುಷ್ಯನ ಹಸ್ತಕ್ಷೇಪವಿಲ್ಲದಿದ್ದರೂ ನಡೆಯುವ ಒಂದು ದೀರ್ಘಾವಧಿಯ ಮತ್ತು ನಿಧಾನಗತಿಯ ವಿನಾಶಕಾರಿ ಪ್ರಕ್ರಿಯೆಯಾಗಿದೆ. ಮಳೆ ಇಲ್ಲದಿದ್ದರೂ ಕೇವಲ ಬಿಸಿಲಿನ ತೀವ್ರತೆಯಿಂದ ಬಂಡೆಗಳು ಹಿಗ್ಗುವುದು ಮತ್ತು ತಣ್ಣಗಾದಾಗ ಕುಗ್ಗುವುದು ಸಂಭವಿಸುತ್ತದೆ. ಈ ನಿರಂತರ ಪ್ರಕ್ರಿಯೆಯು ಬಂಡೆಯಲ್ಲಿ ಬಿರುಕುಗಳನ್ನ ಸೃಷ್ಟಿಸುತ್ತದೆ. ಮಳೆಗಾಲದಲ್ಲಿ ಈ ಬಿರುಕುಗಳ ಒಳಗೆ ನೀರು ಸೇರಿಕೊಂಡಾಗ ಆ ಬಂಡೆಗಳು ಒಡೆದು ಮಣ್ಣಿನೊಂದಿಗೆ ಸೇರಿ ಭೀಕರ ಭೂಕುಸಿತವನ್ನ ಉಂಟು ಮಾಡುತ್ತವೆ. ಸ್ನೇಹಿತರೆ, ಭೂಕುಸಿತ ಸಂಭವಿಸಿದಾಗ ಯಾವುದೇ ಮುನ್ಸೂಚನೆ ಸಿಗುವುದು ತೀರಾ ಕಡಿಮೆ. ಇದು ನದಿ ಹರಿವನ್ನ ಬದಲಾಯಿಸಬಲ್ಲದು, ಹೆದ್ದಾರಿಗಳನ್ನ ನುಚ್ಚು ನೂರು ಮಾಡಬಲ್ಲದು ಮತ್ತು ಕ್ಷಣಾರ್ಧದಲ್ಲಿ ಸಂಪೂರ್ಣ ಗ್ರಾಮಗಳನ್ನೇ ಮಣ್ಣಿನಡಿ ಸಮಾಧಿ ಮಾಡಬಲ್ಲದು. ಇತ್ತೀಚೆಗೆ ನಡೆದಂತಹ ಶಿರೂರು, ವಯನಾಡು, ಕೊಡಗು ಮುಂತಾದ ಕಡೆಯಲ್ಲಿ ಕಂಡ ಭಯಾನಕ ದೃಶ್ಯಗಳೇ ಇದಕ್ಕೆ ಸಾಕ್ಷಿಯಾಗಿವೆ. ಸ್ನೇಹಿತರೆ, ಪ್ರಕೃತಿ ಯಾವಾಗಲೂ ಮೌನವಾಗಿರುತ್ತದೆ, ಆದರೆ ಅದು ತನ್ನ ಮೌನ ಮುರಿದಾಗ ಮನುಷ್ಯನ ಅಹಂಕಾರವನ್ನ ಅಲುಗಾಡಿಸುತ್ತದೆ. ಮಣ್ಣಿನ ಈ ಆರ್ಭಟವನ್ನ ತಡೆಯಲು ನಾವು ಪ್ರಕೃತಿಯನ್ನ ಗೌರವಿಸುವುದೊಂದೇ ದಾರಿಯಾಗಿದೆ. ನೆನಪಿಡಿ, ಪ್ರಕೃತಿ ಕರುಣಾಮಯಿ ಕೂಡ ಹೌದು, ಕಠೋರ ವಿನಾಶಕಾರಿಯೂ ಹೌದು. ಆಕೆಯ ಕೋಪದ ಹಾದಿಯಲ್ಲಿ ಬದುಕುವುದು ಮೃತ್ಯುವಿಗೆ ಆಮಂತ್ರಣ ನೀಡಿದಂತೆ. ಹೀಗಾಗಿ ಎಚ್ಚರಿಕೆಯಿಂದಿರಿ. ಯಾವತ್ತೂ ಪ್ರಕೃತಿಯೊಂದಿಗೆ ಆಟವಾಡಲು ಮಾತ್ರ ಹೋಗಬೇಡಿ. ಸ್ನೇಹಿತರೆ, ಈ ಲ್ಯಾಂಡ್ ಸ್ಲೈಡ್, ಮಳೆ, ಭೂಕುಸಿತ ಬಗ್ಗೆ ನಿಮ್ಮ ಅನಿಸಿಕೆಯನ್ನ, ನಿಮ್ಮ ಅನುಭವವನ್ನ ದಯವಿಟ್ಟು ಮೊದಲು ಈಗ ಕಮೆಂಟ್ ಮಾಡಿ.